ಸಂಡೇ ಲಂಚ್ ಅವರ್ ಮುಂದುವರೆದ ಭಾಗವಾಗಿ ಮತ್ತೆ ನಿಮಗೆ ಸ್ವಾಗತ ವೀಕ್ಷಕರೇ. ಸಂಡೇ ಲಂಚ್ ಅವರ್ನಲ್ಲಿ ಭಾನುವಾರದ ಮನೆ ಊಟ ಎಲ್ಲರ ಜೊತೆಗೆ ಇವತ್ತು ಊಟ ಅದರ ಜೊತೆಗೆ ಒಂದು ಪ್ರಚಲಿತ ವಿದ್ಯಮಾನಗಳ ಬಗೆಗೆ ನಾವು ಒಂದಷ್ಟು ಕಾಲಹರಣ ನಿಮ್ಮ ಜೊತೆ ನಾವು ಮಾಡಿಕೊಳ್ಳುತ್ತೇವೆ. ಸಂಡೇ ಲಂಚ್ ಅವರ್ನಲ್ಲಿ ಪ್ರಚಲಿತ ವಿದ್ಯಮಾನ ಈಗ ನಾನು ತೆಗೆದುಕೊಳ್ಳೋದು, ಈಗಾಗಲೇ ಅಗ್ರಿಗೋಲ್ಡ್ ಬಗ್ಗೆ ಒಂದಷ್ಟು ಕರೆಗಳನ್ನು ಮಾಡಿದ್ದಾರೆ. ಆದರೆ ಈಗ ನಾನು ತೆಗೆದುಕೊಳ್ಳುತ್ತಾ ಇರುವಂಥ ಈ ಒಂದು ಸುದ್ದಿ, ಪಟ್ಲ ಸತೀಶ್ ಶೆಟ್ಟಿ ಅನ್ನುವಂಥ ಅದ್ಭುತ ಭಾಗವತ, ಕಟೀಲು ಮೇಳದಲ್ಲಿ ಇರುವಂಥ ಭಾಗವತರು, 5ನೇ ಮೇಳದಲ್ಲಿ ಇರುವಂಥ ಭಾಗವತರು, ಅವರು ಕಟೀಲು ಮೇಳಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ಅವರ ಅಭಿಮಾನಿಗಳಿಗೆ ಬಹಳ ನಿರಾಶೆಯನ್ನು ಕೂಡ ಮೂಡಿಸಿದ್ದಾರೆ. ಅದರ ಹಿನ್ನೆಲೆಯಾಗಿರುವಂಥ ಕಾರಣಗಳು ಏನು, ಯಾಕೆ ಪಟ್ಲ ಸತೀಶ್ ಶೆಟ್ಟಿಯವರು ಮುನಿಸಿಕೊಂಡಿದ್ದಾರೆ ಅಂತ ಅನ್ನುವಂಥದ್ದು. ಹಿನ್ನೆಲೆಯಾಗಿರುವಂಥ ಕಾರಣ, ಬಲ್ಲಿರೇನಾಯ ಅನ್ನುವಂಥ ಒಂದು ಪತ್ರಿಕೆ ನನ್ನ ಕೈಯಲ್ಲಿದೆ. ಈ ಪತ್ರಿಕೆಯಲ್ಲಿ ಕಟೀಲಿನ ಪ್ರಧಾನ ಅರ್ಚಕರಲ್ಲಿ ಒಬ್ಬರಾದಂಥ ಲಕ್ಷ್ಮೀನಾರಾಯಣ ಅಸ್ರಣ್ಣ ಅವರು ತಮ್ಮ ಅಭಿಪ್ರಾಯವನ್ನು ಒಂದು ಲೇಖನ ರೂಪದಲ್ಲಿ ಬರೆದಿದ್ದಾರೆ. ಆ ಲೇಖನ ರೂಪದಲ್ಲಿ ಅವರು ತನ್ನ ಅಭಿಪ್ರಾಯಗಳನ್ನು ಭಾಗವತಿಕೆಯ ಬಗೆಗೆ ಅವರು ಕೂಡ ಹೇಳಿದ್ದಾರೆ. ನಿಮಗೆ ಸ್ವಾಗತ. ಇದು ಈ ಕಾರ್ಯಕ್ರಮ ಮುನಿಸು ತರವೇ. ಮುನಿಸು ತರವೇ ಯಾಕೆ ಮುಂದುಕೊಂಡಿದ್ದಾರೆ ಪಟ್ಲ ಸತೀಶ್ ಶೆಟ್ಟಿಯವರು? ಲಕ್ಷ್ಮೀನಾರಾಯಣ ಅಸ್ರಣ್ಣವರು ಬಲ್ಲಿರೇನಯ್ಯ ಅನ್ನುವಂಥ ಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಬರೆದಿದ್ದಾರೆ. ಆ ಲೇಖನದಲ್ಲಿ ಭಾಗವತಿಕೆಯ ಬಗೆಗಿನ ತಮ್ಮ ಅಭಿಪ್ರಾಯಗಳನ್ನು ಅವರು ಮಂಡಿಸಿದ್ದಾರೆ. ಆದರೆ ಈ ಅಭಿಪ್ರಾಯ ಹೆಸರು ಹೇಳದೆ ಪಟ್ಲ ಸತೀಶ್ ಶೆಟ್ಟಿಯವರ ಬಗೆಗೆ ಆಗಿದೆ ಅನ್ನುವಂಥದ್ದು. ಇದು ಪಟ್ಲ ಸತೀಶ್ ಶೆಟ್ಟಿಯವರನ್ನು ಮುನಿಸಿಗೆ ತಂದದ್ದು, ಅವರು ಬೇಸರ ವ್ಯಕ್ತಪಡಿಸಿದ್ದು. ಅದರ ಜೊತೆಯಲ್ಲಿ ಅವರು ಬೇಸರ ಮಾಡಿಕೊಂಡು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗೆಗಿನ ಒಂದು ಸುದ್ದಿ ಇದೆ, ಮೊದಲು ಅದನ್ನು ನೋಡೋಣ. ಆನಂತರ ನೀವು ಕರೆ ಮಾಡಿ ಮತ್ತು ನಾವು ಎಲ್ರಿಗೂ ಕೂಡ ನಾವು ಕರೆ ಮಾಡ್ತೇವೆ. ಕರೆ ಮಾಡಿ ಅವ್ರದ್ದು ಅಭಿಪ್ರಾಯಗಳನ್ನು ಕೂಡ ನಾವು ತೋರಿಸ್ತೇವೆ, ನಿಮಗೆ ಹೇಳ್ತೇವೆ. ಭಾಳ ಮುಖ್ಯವಾಗಿ ಲಕ್ಷ್ಮೀನಾರಾಯಣ ಅಸ್ರಣ್ಣ ಜೊತೆಗೆ ಪಟ್ಟ ಸತೀಶ್ ಶೆಟ್ಟಿ ಅವರ ಜೊತೆಗೂ ಕೂಡ ನಾವು ಮಾತನಾಡಬೇಕಾಗಿದೆ. ಜೊತೆಗೆ ವಿವಿಧ ವಿದ್ವಾಂಸರುಗಳ ಜೊತೆಗೂ ಕೂಡ ಮಾತಾಡ್ತೇವೆ ಮತ್ತು ನೀವು ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಮಂಡಿಸಬಹುದಾಗಿದೆ. ನೀವು ಹೇಳಿ. ಯಾಕಂತ ಹೇಳಿದ್ರೆ ಕಟೀಲು ಮೇಳದಲ್ಲಿ ಪಟ್ಲ ಸತೀಶ್ ಶೆಟ್ಟಿಯವರು ಅವರ ಭಾಗವತಿಕೆ, ಇಲ್ಲಿ ಭಾಗವತಿಕೆಯ ಶ್ರಾವ್ಯತೆ ಅನ್ನುವಂಥದ್ದು ಅಥವಾ ಭಾಗವತಿಯ ವಿವಿಧ ಭಾಗವತರುಗಳು ತಮ್ಮದೇ ಆದಂಥ ಶೈಲಿಗಳಲ್ಲಿ ಹಾಡುಗಳನ್ನು ಹಾಡ್ತಾರೆ. ಸೊ ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗುವಂಥದ್ದು ಸಹಜ. ಈ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಒಬ್ಬ ಅದ್ಭುತ ಭಾಗವತ ಕಟೀಲು ಮೇಳದಿಂದ ನಿರ್ಗಮಿಸ್ತಾ ಇದ್ದಾರೆ, ಇದು ಸರಿ ಅಂತ ಅನ್ನುವಂಥದ್ದು. ನಿಮ್ಮ ಫೋನ್ಗಳನ್ನು ಕೂಡ ನಾವು ತೆಗೊಳ್ತಾ ಇದ್ದೇವೆ. ಬಹುಶಃ ನನ್ನ ಕಾರ್ಯಕ್ರಮ ಆರಂಭದಲ್ಲೇ ನಿಮ್ಮ ಫೋನ್ಗಳೆಲ್ಲ ಬರ್ತಾ ಇದೆ ವೀಕ್ಷಕರೇ. ಗಣೇಶ್ ಕಾಮತ್ ಅವರು ಕಿನ್ನಿಗೋಳಿಂದ ಫೋನ್ ಮಾಡ್ತಾ ಇದ್ದಾರೆ. ಗಣೇಶ್ ಕಾಮತ್ ಅವರೇ ನಮಸ್ಕಾರ. ಗಣೇಶ್ ಕಾಮತ್ ಅವರೇ ನನ್ನ ಮಾತು ಕೇಳ್ತಾ ಇದೆಯಾ? ಅದಕ್ಕಿಂತ ಮೊದಲು ಅವರ ಫೋನಿಂದ ತೆಗೆದುಕೊಳ್ಳುವಂಥ ಮೊದಲು ಬಹಳ ಮುಖ್ಯವಾಗಿ ಇಲ್ಲಿ ಪ್ರಸ್ತಾಪ ಮಾಡಿರುವಂಥ ಪತ್ರಿಕೆಯ ಸಾಲುಗಳನ್ನು ಕೂಡ ನಾನು ನಿಮಗೆ ಇಡ್ತೇನೆ. ಆ ಪತ್ರಿಕೆಯಲ್ಲಿ ಏನು ಹೇಳಲಾಗಿದೆ ಅಂತ ಅನ್ನುವಂಥದ್ದನ್ನು ಇಡ್ತೇನೆ. ಅದಕ್ಕಿಂತ ಮೊದಲು ಏನು ಆ ಭಾಗವತಿಕೆ ಪ್ರಸ್ತಾಪವನ್ನು ಅವರು ಮಾಡಿರುವಂಥದ್ದು, ಇಲ್ಲಿ ರಕ್ತ ಬೀಜಾಸುರನ ಅಲ್ಲಿ ಒಂದು ವಿದ್ಯಮಾನ ಬರ್ತದೆ. ರಕ್ತ ಬೀಜಾಸುರ ಮತ್ತು ದೇವಿಯ ಜೊತೆಗಿನ ಒಂದು ಮಾತುಕತೆ ಸಂಭಾಷಣೆ, ಅದನ್ನು ಭಾಗವತಿಕೆಯಲ್ಲಿ ಪಟ್ಲ ಸತೀಶ್ ಶೆಟ್ಟಿಯನ್ನು ಹಾಡ್ತಾರೆ. ಇದ್ರ ಬಗೆಗೆ ಒಂದು ಪ್ರಸ್ತಾಪವನ್ನು ಈ ಪತ್ರಿಕೆಯ ಲೇಖನದಲ್ಲಿ ಲಕ್ಷ್ಮೀನಾರಾಯಣ ಅಸ್ರಣ್ಣರು ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಮೊದಲು ಈಗ ರಕ್ತ ಬೀಜಾಸುರನ ಆ ಪ್ರಸಂಗ ಏನಿದೆ, ಆ ಪ್ರಸಂಗವನ್ನು ನಾನು ಮೊದಲಿಗೆ ನಾನು ಹಾಕಬೇಕು. ಅದರ ನಂತರದಲ್ಲಿ ನಾನು ಆ ಪತ್ರಿಕೆಯ ಹೇಳಿಕೆ ಏನಿದೆ ಆ ಹೇಳಿಕೆಯನ್ನು ಕೂಡ ನಾನು ತೋರಿಸ್ತಾ ಇದ್ದೇನೆ. ಎರಡನ್ನು ತೋರಿಸಿ ಅಲ್ಲಿ ಏನು ಹೇಳಲಾಗಿದೆ ಮತ್ತು ಇಲ್ಲಿ ಏನಿದೆ ಅಂತ ಅನ್ನೋದನ್ನು ನೋಡಿ ಮತ್ತೆ ನೀವು ನಿಮ್ಮ ಕರೆಗಳನ್ನು ಮಾಡಬಹುದಾಗಿದೆ ಅಂತ ಅನ್ನುವಂಥದ್ದು ಒಂದು. ಮತ್ತೊಂದು ಕಡೆಯಲ್ಲಿ ನಾನು ನೇರವಾಗಿ ಇವ್ರ ಜೊತೆಗೂ ಕೂಡ ಮಾತಾಡಬೇಕಾಗಿದೆ, ಪಟ್ಲ ಸತೀಶ್ ಶೆಟ್ಟಿ ಅವರ ಜೊತೆಗೆ ಮತ್ತು ಲಕ್ಷ್ಮೀನಾರಾಯಣ ಅಸ್ರಣ್ಣರ ಜೊತೆಗೆ ಇನ್ನಿತರರು ಏನು ಹೇಳ್ತಾರೆ ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ನಾನು ಇಲ್ಲಿ ನಿಮ್ಮ ಮುಂದೆ ನಾನು ಕೊಡಬೇಕು. ಆ ನಂತರದಲ್ಲಿ ನಾವು ಅದರ ಬಗ್ಗೆ ಇನ್ನೂ ಒಂದಷ್ಟು ಚರ್ಚೆಗಳನ್ನು ಮಾಡಬಹುದಾಗಿದೆ. ಈಗ ಮತ್ತೊಬ್ಬರು ನಮ್ಮ ಜೊತೆ ಯಾರು ಮಾತಾಡ್ತಿದ್ರಿ, ಎಲ್ಲಿಂದ? ನಮಸ್ಕಾರ. ಗಣೇಶ್ ಕಾಮತ್ ಕಿನ್ನಿಗೋಳಿ. ಗಣೇಶ್ ಕಾಮತ್ ಹೇಳಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಸತೀಶ್ ಪಟ್ಲ ಇವರು ಒಂದು ದಕ್ಷಿಣ ಕನ್ನಡ ಅದ್ಭುತ ಭಾಗವತರಲ್ಲಿ ಒಬ್ರು. ಹೇಳಿ. ಅವರ ದೇವಿ ಮಾತಿನಲ್ಲಿ ಕಲಿ ರಕ್ತ ಬೀಜ ಅದು ಹಾಡನ್ನು 1000 ಸರ್ತಿ ಕೇಳಿದ್ರು ಕಮ್ಮಿ. ಅಂತ ಭಾಗವತರು ಕಟೀಲ್ ಮೇಳ ಬಿಡ್ತಾರೆ ಅಂತ ಹೇಳುವಾಗ ತುಂಬಾ ಬೇಸರ ಆಗ್ತಾ ಇದೆ. ಯಾಕಂದ್ರೆ ಕಟೀಲು ಮೇಳದಲ್ಲಿ ಕಟೀಲು ದೇವಿ ಸಂಪೂರ್ಣವಾಗಿ ಒಲಿದಂತಹ ಭಾಗವತರಲ್ಲಿ ಅವರು ಒಬ್ಬರು.
ಇಂಥ ಭಾಗವತರಲ್ಲಿ ಇವತ್ತು ಸಾಯಂಕಾಲದ ಜಯಕರಣ ಪೇಪರ್ ನೋಡಿ ನಂಗೆ ತುಂಬಾ ಬೇಸರ ಆಯ್ತು. ಸೊ ಇಂಥ ಭಾಗವತರಲ್ಲಿ ನಾನು ಒಂದು ಮನವಿ ಮಾಡೋದಂದ್ರೆ ದಯವಿಟ್ಟು ಕಟೀಲ್ ಮೇಳ ಒಂದು ಬಿಡಬೇಡಿ ಅಂತ. ವಿಶೇಷವಾಗಿ ನಾನು ಸತೀಶ್ ಪಾಟೀಲ್ ಅವರ ಅಪ್ಪಟ ಅಭಿಮಾನಿ. ಹಾಗಾಗಿ ಅವರು ವಿನಂತಿ ಮಾಡೋದು ಇಷ್ಟೇ, ದಯವಿಟ್ಟು ಕಟೀಲ್ ಮೇಳ ಒಂದು ಬಿಡಬೇಡಿ ಅಂತ. ಓಕೆ. ಸೊ ಈ ಮೂಲಕವಾಗಿ ತಾವು ಅವರಿಗೆ ಹೇಳ್ತಾ ಇದ್ರಿ, ಏನಾದರೂ ಮುನಿಸಿಕೊಂಡಿದ್ರೆ ಅದನ್ನೆಲ್ಲ ಸರಿಪಡಿಸಿಕೊಳ್ಳಿ ಮತ್ತು ಕಟೀಲ್ ಮೇಳದಲ್ಲೇ ಇರಬೇಕು ಅಂತ ತಾವು ಹೇಳ್ತಾ ಇದ್ರಿ. ಹೌದು, ದೇವಿ ಫೈನಲ್. ಹಾಗಾಗಿ ಕಟೀಲು ದೇವಿಯ ಒಂದು ಆಶೀರ್ವಾದ ಅವರ ಮೇಲೆ ಯಾವಾಗಲೂ ಇರ್ತದೆ. ನನ್ನ ಅಭಿಪ್ರಾಯ ಪ್ರಕಾರ ಕಟೀಲು ದೇವಿ ಸಂಪೂರ್ಣವಾಗಿ ಒಲಿದಿದ್ದಾರೆ ಅವರಿಗೆ. ಅದರಿಂದ ದಯವಿಟ್ಟು ಅವರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡೋದು ಇಷ್ಟೇ, ದಯವಿಟ್ಟು ಕಟೀಲ್ ಮೇಳವನ್ನು ಬಿಡಬೇಡಿ ಅಂತ. ಓಕೆ ಓಕೆ, ಧನ್ಯವಾದಗಳು. ಈಗ ಓಕೆ ವೀಕ್ಷಕರೇ, ನಾನು ನಿಮಗೆ ತೋರಿಸಬೇಕಾಗಿದೆ, ಬಟ್ ನಾನೀಗ ಏನು ಮಾಡ್ತಿದ್ದೇನೆ, ನಾನು ಸದ್ಯಕ್ಕೆ ಈಗ ಪಟ್ಲ ಸತೀಶ್ ಜೊತೆ ಅದಕ್ಕಿಂತ ಮೊದಲು ಈ ಪತ್ರಿಕೆಯಲ್ಲಿ ಏನು ಬಂದಿದೆ ಅದನ್ನು ನಾನು ನಿಮಗೆ ಈಗ ಓದಿ ಹೇಳ್ತಾ ಇದ್ದೇನೆ. ಇಲ್ಲಿ ಕಟೀಲ್ ಲಕ್ಷ್ಮೀನಾರಾಯಣ ಅಸ್ರಣ್ಣ ಅವರು ತಮ್ಮ ಅಭಿಪ್ರಾಯವನ್ನು ಈ ಪತ್ರಿಕೆಯಲ್ಲಿ ಅವರು ಬರೆದಿದ್ದಾರೆ. ಗಾನ, ನೃತ್ಯ, ಮಾತು, ಮಿತಿಯಲ್ಲಿರುವ ಆಟವೇ ಚಂದ ಅನ್ನುವಂಥ ಒಂದು ಶೀರ್ಷಿಕೆ ಇರುವಂಥ ಒಂದು ಈ ಒಂದು ಲೇಖನವನ್ನು ಅವರು ಬರೆದಿದ್ದಾರೆ ಅಂತ ಅನ್ನುವಂಥದ್ದು. ಸೊ ಅದರ ಜೊತೆಯಲ್ಲಿ ನನ್ನ ಕಾರ್ಯಾವಸರಗಳ ನಡುವೆ ನನಗೆ ಶ್ರೀ ದೇವಿ ಮಹಾತ್ಮೆ ಪ್ರಸಂಗದ ರಕ್ತಬೀಜನ ಸನ್ನಿವೇಶವನ್ನು ನೋಡಲಾಗುವುದಿಲ್ಲ. ಮೊನ್ನೆ ಬೆಂಗಳೂರಿಗೆ ಹೋಗಿ ಹಿಂದಿರುಗುವಾಗ ತಡರಾತ್ರಿಯಾದ ಕಾರಣ ನಮ್ಮದೇ ಮೇಳದ ಒಂದು ಆಟದಲ್ಲಿ ಆ ಸನ್ನಿವೇಶ ನೋಡುವ ಅವಕಾಶ ಒದಗಿತು. ಸಂದರ್ಭವೇನೋ ಚೆನ್ನಾಗಿತ್ತು, ಆದರೆ ಭಾಗವತರು ಹಾ ಹೂ ಎಂದು ಸುದೀರ್ಘ ಆಲಾಪನೆಗೈದರೆ ಪಾಪ ಆ ವೇಷಧಾರಿಯಾದರೂ ಏನು ಮಾಡಬೇಕು? ನನಗದನ್ನು ನೋಡಲಾಗಿದೆ. ನಾನು ನೇರ ಮನೆಯ ಕಡೆ ನಡೆದೆ. ಯಕ್ಷಗಾನದಲ್ಲಿ ಭಾಗವತಿಕೆ ಮಾತ್ರವಲ್ಲ, ಕುಣಿತ ಮತ್ತು ಮಾತು ಕೂಡ ಮಿತಿಯಲ್ಲಿ ಇರಬೇಕು. ಹಿಂದಿನ ಆಟಗಳೆಲ್ಲ ಅದೆಷ್ಟು ಚಂದ ಇತ್ತು. ಯಕ್ಷಗಾನದ ಹಾಡಿನ ಸಹಜ ಸೊಗಸು ಬಲಿಪರ ಹಾಡಿಗೆ ಕೊನೆಯಾಗಬೇಕೇ? ಅಂತಹ ಪರಂಪರೆಯ ಶೈಲಿಯಿಂದ ಹಾಡುವುದು ಅಸಾಧ್ಯವೇ? ಕಲಾವಿದರಿಗೆಲ್ಲ ತುಂಬ ಕಷ್ಟ ಇತ್ತು, ಈಗ ಅಂಥದ್ದೇನೂ ಇಲ್ಲವಲ್ಲ. ಕಲಾವಿದರು ಪ್ರಜ್ಞಾಪೂರ್ವಕವಾಗಿ ಕಲೆಯನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು. ಯಕ್ಷಗಾನಕ್ಕೆ ನಿರ್ದೇಶಕರಿಲ್ಲ. ಮೊದಲು ಭಾಗವತರೇ ನಿರ್ದೇಶಕರಾಗಿದ್ದರು, ಈಗ ಭಾಗವತರೇ ದಾರಿ ತಪ್ಪಿದ್ದಾರೆ. ಬೇಲಿಯೇ ಹೊಲ ಮೇಯ್ದರೆ ಗತಿ ಏನು? ಯಕ್ಷಗಾನ ಕಲಾವಿದರು ಚಿತ್ರ ನಟರಿಗಿಂತಲೂ ಹೆಚ್ಚಿನ ಯೋಗ್ಯತೆ ಉಳ್ಳವರು. ಅವರಿಗೆ ತುಂಬ ಜ್ಞಾನ ಇದೆ. ಅವರು ತಮ್ಮ ಜ್ಞಾನವನ್ನು ಇಟ್ಟು ಆಟದ ಅಂದವನ್ನು ಹೆಚ್ಚಿಸಲು ಉಪಯೋಗಿಸಬೇಕೇ ಹೊರತು ತಮ್ಮ ಕೀರ್ತಿಯನ್ನು ಮೆರೆಸುವುದಕ್ಕಲ್ಲ. ಅಮ್ಮನ ಕೃಪೆಯಿಂದ ನಮ್ಮ ಮೇಳದ ಆಟಗಳಿಗೇನೂ ಕೊರತೆ ಇಲ್ಲ. ಆದುದರಿಂದ ಕಲಾವಿದರು ಕಲಾಧರ್ಮ ಬಿಡದೆ ತಮ್ಮ ಕರ್ತವ್ಯ ಮಾಡಿದರೆ ಕಲೆಗೆ ಪ್ರಯೋಜನ. ಸೊ ಮಳೆಗಾಲದ ಆಟಗಳಿಗೆ ಅವರ ಕಸರತ್ತು ತೋರಿಸಲಿ. ಹಿಮ್ಮೇಳ ಮುಮ್ಮೇಳ ಹೊಂದಾಣಿಕೆಯ ಚಂದದ ಆಟ ಮಾಡುವುದನ್ನು ಕಲಾವಿದರು ಕಲಿಯಬೇಕು. ಹಿಂದೆ ಕಲಾವಿದರಿಗೆಲ್ಲ ಹೆಚ್ಚು ಗೌರವವಿರಲಿಲ್ಲ, ಈಗ ಚೆನ್ನಾಗಿದೆ. ಕಲಾವಿದರ ಬದುಕು ಚೆನ್ನಾಗಿರಬೇಕು. ಬಿಡಾರದ ವ್ಯವಸ್ಥೆ, ಕೈತುಂಬ ಸಂಬಳ, ಸಾಮಾಜಿಕ ಗೌರವ ಸಿಕ್ಕಿದಾಗ ಹೆಚ್ಚಿನ ಕಲಾವಿದರು ಮೇಳಕ್ಕೆ ಬರ್ತಾರೆ, ಇದನ್ನೊಂದು ಉದ್ಯೋಗವಾಗಿ ಅಂಗೀಕರಿಸುತ್ತಾರೆ. ಇಂದು ಹಲವಾರು ಮೇಳಗಳು ಇರುವುದರಿಂದ ಕಲಾವಿದರು ವೃತ್ತಿಪರರಾದರೆ ಮಾತ್ರ ಈ ಮೇಳಗಳನ್ನು ಉಳಿಸಲು ಸಾಧ್ಯ. ಹವ್ಯಾಸಿ ಕಲಾವಿದರನ್ನು ವೃತ್ತಿಪರತೆಯತ್ತ ಸೆಳೆಯಲು ಬೇಗ ಏನಾದರೊಂದು ವ್ಯವಸ್ಥೆ ಮಾಡಬೇಕು. ಬೇರೆ ಯಾವುದೇ ಕೆಲಸದ ಕಡೆ ಗಮನ ಹರಿಸದಂತೆ ರಾತ್ರಿಯಿಂದ ಬೆಳಗಿನ ತನಕ ಸಣ್ಣ ವೇಷವಾಗಲಿ ದೊಡ್ಡ ವೇಷವಾಗಲಿ ನಿರ್ವಹಿಸುತ್ತಾ ದುಡಿಯುವ ಮನಸ್ಸು ಅವರದಾಗಬೇಕು. ಕಲೆಯನ್ನು ಉಳಿಸುವ ಕಾಳಜಿ ಕಲಾವಿದರಿಗೆ ಇಲ್ಲದಿದ್ದರೆ ಇನ್ಯಾರು ಉಳಿಸುತ್ತಾರೆ? ಹಿಂದಿನ ಕಲಾವಿದರು ತಪಸ್ಸಿನಂತೆ ಈ ಉದ್ಯೋಗ ಮಾಡ್ತಾ ಇದ್ದರು. ಅವರಲ್ಲಿ ತ್ಯಾಗವಿತ್ತು, ಕಷ್ಟ ಸಹಿಷ್ಣುತೆ ಇತ್ತು. ದೊಡ್ಡ ವೇಷಧಾರಿಗಳೇ ರಾತ್ರಿ 2-3 ವೇಷವನ್ನು ಧರಿಸ್ತಾ ಇದ್ದರು. ದೊಡ್ಡ ಭಾಗವತರೇ ಬೆಳಗಿನ ತನಕ ಹಾಡ್ತಾ ಇದ್ದರು. ಅವರು ಕಷ್ಟಪಟ್ಟು ನಮಗೆ ಏನು ಕೊಟ್ಟಂಥ ಕಲೆಯನ್ನು ಹಾಳು ಮಾಡದೆ ಉಳಿಸುವುದು ಕಲಾವಿದರ ಹೊಣೆ ಅನ್ನುವಂಥದ್ದು ಈ ಒಂದು ಲೇಖನದಲ್ಲಿ ಲಕ್ಷ್ಮೀನಾರಾಯಣ ಅಸ್ರಣ್ಣ ಅವರು ಬರೆದಿರುವಂಥ ಒಂದು ಲೇಖನ. ಈ ಬಲ್ಲಿರೇನಯ್ಯ ಪತ್ರಿಕೆಯಲ್ಲಿ ಬಂದಿರುವಂಥ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥ ಒಟ್ಟು ಇಡೀ ಲೇಖನವನ್ನು ನಾನು ನಿಮ್ಮ ಮುಂದೆ ಈಗ ಇಟ್ಟಿದ್ದೆ ವೀಕ್ಷಕರೇ. ಇದನ್ನು ನಾನು ತೋರಿಸಬೇಕಾದ್ರೆ ಈಗ ಸಾಧ್ಯ ಆಗ್ತಾ ಇಲ್ಲ. ಓಕೆ, ಇದಿಷ್ಟು ಈ ಒಂದು ಪತ್ರಿಕೆಯಲ್ಲಿ ಬಂದಿರುವಂಥದ್ದು. ತಾರನಾಥ ಬಲ್ಯಾಯ ಅವರು ಸಂಪಾದಕರಾಗಿರುವಂಥ ಈ ಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ಲೇಖನ ಇದು. ಲಕ್ಷ್ಮೀನಾರಾಯಣ ಅಸ್ರಣ್ಣ ಅವರು ಬರೆದಿರುವಂಥ ಲೇಖನ. ಓಕೆ, ಈಗ ಮತ್ತೊಬ್ಬರು ನಮ್ಮ ಜೊತೆಗೆ ಪ್ರೇಮನಾಥ ಅವರು ವಾಮಂಜೂರಿನಿಂದ ಹೇಳಿ. ಪ್ರೇಮನಾಥ್ ಅವರೇ, ತಮ್ಮ ಅಭಿಪ್ರಾಯ ತಿಳಿಸಿ. ಮಾತಾಡಿ, ಅಭಿಪ್ರಾಯ ತಿಳಿಸಿ. ನಾನೊಬ್ಬ ಸತೀಶ್ ಶೆಟ್ಟಿ ಅವರ ಅಭಿಮಾನಿ. ಎಸ್, ಕಟೀಲು ಮೇಳದಲ್ಲಿ ಮುಂದಿನಿಂದಲೂ ಬ್ರಾಹ್ಮಣರಿಗೆ ಅವಕಾಶ ಕೊಡುವುದು ಭಾರಿ ಕಡಿಮೆ.
ಸತೀಶ್ ಶೆಟ್ಟಿ ಅವರ ಪ್ರತಿಭೆ ನೋಡಿ ಅವರ ಮೇಲೆ ಅಸೂಯೆಯಿಂದ ಕೂಡ ಅದನ್ನು ಬರೆದಿರ್ಲಿಕ್ಕೆ ಸಾಕು. ನನ್ನೊಂದು ವಿನಂತಿ ಏನಂದ್ರೆ ಸತೀಶ್ ಶೆಟ್ಟಿ ಅವರು ದಯಮಾಡಿ ದೇವಿಯ ಕೃಪೆ ಅವರ ಮೇಲೆ ಅಗಾಧ ಪ್ರಮಾಣದಲ್ಲಿದೆ. ಕಾಳಿಂಗನವರ ನಂತರ ನಮ್ಮ ತುಳುನಾಡಿನಲ್ಲಿ ಕಂಡ ಭಾಗವತರಲ್ಲಿ 2ನೇವರು ಸತೀಶ್ ಶೆಟ್ಟಿ ಅವರೇ. ಆಮೇಲೆ ದಿನೇಶ್ ಅಮ್ಮಣ್ಣ ಅವರು ಕೂಡ ಇದ್ರು ಸ್ವಲ್ಪ ಸಮಯ ಕರ್ನಾಟಕ ಮೇಳದಲ್ಲಿ. ದಯಮಾಡಿ ಸತೀಶ್ ಶೆಟ್ಟಿ ಅವರು ಕಠಿಣ ಮೇಳವನ್ನು ಬೆಳೆದಂತೆ ನೀವು ಕೂಡ ನನ್ನ ಪರವಾಗಿ ವಿನಂತಿ ಮಾಡ್ಬೇಕಂತ ನನ್ನ ಒಂದು ವಿಜ್ಞಾಪನೆ. ಏನೇ ಇದ್ರು ಏನು ಅವರು ಮುನಿಸಿಕೊಂಡಿದ್ರು ಕೂಡ ಅದನ್ನು ಒಂದು ರಾಜ್ಯ ಪಂಚಾಯತಿಗೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ತಮ್ಮ ಅಭಿಪ್ರಾಯ. ಏನಿದ್ರು ಕಟೀಲ್ ಮೇಳದಲ್ಲಿ ಅವರು ಮುಂದುವರಿಬೇಕು, ಭಾಗವತರಾಗಿ ಮುಂದುವರಿಬೇಕು. ನಮ್ದೊಂದು ಇದವರ ಅಭಿಮಾನಿಯಾಗಿ ನಾನೊಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ನಮ್ಮ ಜೊತೆ ಒಂದು ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಥ್ಯಾಂಕ್ ಯು. ಈಗಾಗಲೇ ಒಂದು ಮಾಹಿತಿಯನ್ನು ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಇಲ್ಲಿ ಪತ್ರಿಕೆ ಬರ್ತಾ ಇದೆ. ಈಗ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ, ಸಾಧ್ಯ ಆದರೆ ರಕ್ತ ಬೀಜಾಸುರನ ಪ್ರಸಂಗ ಏನಿದೆ ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸಬೇಕಾಗಿದೆ. ಅದರ ಜೊತೆಯಲ್ಲಿ ಪತ್ರಿಕೆಯ ಒಂದಷ್ಟು ಅಲ್ಲಿ ಏನಿದೆ ಅದನ್ನು ನಾನು ಈಗಾಗಲೇ ನಿಮಗೆ ಓದಿ ಹೇಳಿದ್ದೇನೆ ವೀಕ್ಷಕರೇ. ಅದರಲ್ಲಿ ಏನು ಬಂದಿದೆ ಅಂತ ಅನ್ನುವಂಥದ್ದನ್ನು, ಅಂದರೆ ಇಲ್ಲಿ ಈ ಲೇಖನದ ಹಿನ್ನೆಲೆ ಏನು ಆಗಿರಬಹುದು ಅಂತ ಒಂದೆಡೆಯಲ್ಲಿ ನಾನೀಗ ಪತ್ರಿಕಾ ಸಂಪಾದಕರಿಗೆ ಏನು ತಾರನಾಥ ಬಲ್ಯ ಅವರಿಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ, ಅವರಿಗೆ ಪ್ರಯತ್ನ ಮಾಡ್ತೇನೆ. ಅವರು ಇದನ್ನು ಪ್ರಕಟ ಮಾಡಿದವರು, ಅಂದರೆ ಅವರು ಇದರ ಈ ಪತ್ರಿಕೆಯ ಸಂಪಾದಕರು. ಈ ಲೇಖನವನ್ನು ಬರೆದಿರುವಂಥದ್ದು ಲಕ್ಷ್ಮೀನಾರಾಯಣ ಆಸರಣ್ಣ ಅವರು ಅಂತದ್ದು. ಸೊ ನಾನು ತಾರನಾಥ ಬಲ್ಯಾಯ ಅವರಿಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗ ಅದರ ನಡುವೆ ಶಶಿಕಿರಣ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ಅಭಿಪ್ರಾಯ ತಿಳಿಸಿ. ನಾನೊಬ್ಬ ಪಟ್ಲ ಸತೀಶ್ ಶೆಟ್ಟಿ ಅವರ ಅಭಿಮಾನಿ. ಖಂಡಿತವಾಗಿಯೂ ಅವರು ಮೇಳವನ್ನು ಬಿಡಬಾರ್ದು. ಅವರಲ್ಲಿ ಉತ್ತಮವಾದಂತ ಒಂದು ಪ್ರತಿಭೆ ಇದೆ. ಇತರರಿಗೂ ಅದು ಕೂಡ ಒಂದು ಅವರು ಬಿಡುವುದಕ್ಕಿಂತ ಮುಂಚೆ ಎಲ್ಲ ಅವ್ರದ್ದು ಭಾಗವತಿಗೆ ಮುಗಿಯುವುದಕ್ಕಿಂತ ಮುಂಚೆ ಇತರರಿಗೆ ಅದನ್ನೊಂದು ಕಲಿಸಿ, ಮತ್ತೆ ಅವರಿಂದಾಗಿ ಕಟೀಲು ಮೇಳ ಕೂಡ ಈಗ ಫುಲ್ ಇಂಪ್ರೂವ್ಮೆಂಟ್ ಆಗಿದೆ. ಅವರು ಬಿಡಬಾರ್ದು ಅಂತ ನಮ್ಮ ಊರಿನ ಪರವಾಗಿ ನಮ್ದೊಂದು ಆಸೆ. ಮತ್ತಂತ ಎಂತ ಹೇಳಿದ್ರೆ ಸಮಸ್ಯೆ ಅನ್ನತಕ್ಕಂಥದ್ದು ಪ್ರತಿಯೊಂದು ವಿಷಯದಲ್ಲಿ ಇರ್ತದೆ. ಅಸ್ರಣ್ಣನವರ ಮಧ್ಯೆ ಕೂಡ ಸಮಸ್ಯೆ ಉಂಟು, ಸಮಸ್ಯೆ ಇಲ್ಲ ಅಂತಲ್ಲ. ಓಕೆ, ನೀವೇನು ಹೇಳ್ತೀರಿ? ಈಗ ಕಟೀಲು ಮೇಳ ಅವರು ಬಿಡಬಾರ್ದು, ಅವ್ರು ರಿಸೈನ್ ಮಾಡಬಾರ್ದು, ರಾಜೀನಾಮೆ ಕೊಡಬಾರ್ದು, ಅದೇ ಮೇಳದಲ್ಲಿ ಮುಂದುವರಿಬೇಕು ಅಂತ. ಅದನ್ನು ಯಾರಾದ್ರೂ ಒಂದು ಮಧ್ಯ ಪ್ರವೇಶಿಸಿ ಅದನ್ನು ಸರಿ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಓಕೆ, ಧನ್ಯವಾದಗಳು ತಮ್ಮ ಅಭಿಪ್ರಾಯಕ್ಕೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ನಾನು ಪತ್ರಿಕೆಯ ಸಂಪಾದಕರ ಜೊತೆಗೂ ಕೂಡ ಮಾತಾಡ್ತೇನೆ. ಅವರು ಒಟ್ಟು ಪತ್ರಿಕೆ ಸಂಪಾದಕರು ಕೂಡ ಆಗಿದ್ದಾರೆ ಅಂತ ಅನ್ನುವಂಥದ್ದು. ಯಾವ ಹಿನ್ನೆಲೆಯಲ್ಲಿ ಈ ಒಂದು ಲೇಖನವನ್ನು ನೋಡಬಹುದಾಗಿದೆ? ಒಂದು ಭಾಗವತಿಕೆಯ ಶ್ರಾವ್ಯತೆ ಬಗೆಗೆ ಮತ್ತು ಹಾಡಿನ ಶೈಲಿಯ ಬಗೆಗೆ ಒಂದೊಂದು ಅಭಿಪ್ರಾಯಗಳಿದೆ. ಆ ಅಭಿಪ್ರಾಯಗಳಿಗೆ ಇದು ಪೂರಕವಾಗಿದ್ದರೆ ಯಾಕೆ ಮುನಿಸಿಕೊಂಡಿರಬೇಕಿತ್ತು ಪಟ್ಲ ಸತೀಶ್ ಶೆಟ್ಟಿ ಅವರು ಅಂತ ಅನ್ನುವಂಥದ್ದು ಅವರ ವೈಯಕ್ತಿಕ ಅಭಿಪ್ರಾಯ ಆಗಿರಬಹುದು. ಅದನ್ನು ಯಾಕೆ ಅಷ್ಟೊಂದು ಇವರು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಅನ್ನುವಂಥದ್ದು. ಓಕೆ, ಈಗ ಬಲ್ಲಿರೇನಯ ಪತ್ರಿಕೆಯ ಸಂಪಾದಕರು ತಾರನಾಥ ಬಲ್ಯಾಯ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಾರನಾಥ ಬಲ್ಯಾಯ ಅವರೇ, ನಮಸ್ಕಾರ. ಬಹುಶಃ ತಮ್ಮ ಪತ್ರಿಕೆ, ತಮ್ಮ ಮಾಸಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ಸುದ್ದಿ ಆಧಾರದಲ್ಲಿ ಇವರು ಮುನಿಸಿಕೊಂಡಿದ್ದಾರೆ ಪಟ್ಲ ಸತೀಶ್ ಶೆಟ್ಟರು ಅಂತ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ತಮ್ಮ ಏನಾದರೂ ಗಮನಕ್ಕೆ ಬಂದಿದೆಯಾ ಇದು? ಮತ್ತು ಈ ಲೇಖನದ ಹಿನ್ನೆಲೆಯಲ್ಲಿ ತಾವು ಇದನ್ನು ಪ್ರಕಟ ಮಾಡಿದಿರಿ, ಕಟೀಲ್ ಲಕ್ಷ್ಮೀನಾರಾಯಣ ಆಸರಣ್ಯ ಅವರು ಬರೆದಿರುವಂಥ ಲೇಖನ, ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ? ನಾನೊಬ್ಬ ಪತ್ರಿಕಾ ಸಂಪಾದಕನಾಗಿ ಇಷ್ಟು ಹೇಳಬಲ್ಲೆ. ಯಾಕಂದ್ರೆ ಎಲ್ಲರ ಅಭಿಪ್ರಾಯಗಳನ್ನು ನಾವು ಗ್ರಹಿಸಬೇಕು, ಪ್ರಕಟಿಸಬೇಕು, ಅದರ ಬಗ್ಗೆ ಸಂವಾದ ಆಗಬೇಕು ಇತ್ಯಾದಿ ಸಹಜ ತಾನೆ. ನಾನು ಕಟೀಲಿಗೆ ಹೋದ್ರೆ ಎಲ್ಲ ಲಕ್ಷ್ಮೀನಾರಾಯಣ ಆಸರಣ್ಯರು ಸಿಕ್ಕಿದ್ರೆ ಅವರು ನನ್ನ ಹತ್ತಿರ ಕೂತ್ಕೊಳಿಸಿ ಮಾತಾಡಿಸ್ತಾರೆ. ಮತ್ತೆ ಅವರ ಅಭಿಪ್ರಾಯ ಹೇಳಿದ್ರೆ ನಾನು ಅದನ್ನು ನೋಟ್ ಮಾಡ್ಕೊಳ್ತೇನೆ. ಮತ್ತೆ ಅವರ ಹತ್ರ ಕೇಳಿದ್ದೇನೆ, ಇದು ಪ್ರಕಟಪಡಿಸಬೇಕೋ ಬೇಡವೋ ಅಂತ ಇತ್ಯಾದಿ. ಅವರು ಹಾಕಿ ಅಂತ ಹೇಳಿದ್ದಾರೆ. ಇದು ಅವರ ಅನುಭವ ಅಷ್ಟೇ. ಅವರು ಇದು ಒಂದು ಅಭಿಪ್ರಾಯ ಹೊರತು ಇದು ಸಾರ್ವಕಾಲಿಕವಾದ ಸಿದ್ಧಾಂತ ಅಂತ ಯಾರು ಅದನ್ನು ಗ್ರಹಿಸಬೇಕಾಗಿಲ್ಲ. ಮತ್ತೆ ಪದ್ಯ ಉದ್ದ ಆಗೋದು, ಮಾತು ಉದ್ದ ಆಗೋದು, ಕುಣಿತ ಉದ್ದ ಆಗೋದು ಅದು ಇವತ್ತಿನ ವಿಚಾರ ವಿಮರ್ಶೆಗಳು ಏನು ಅಲ್ವಲ್ಲ. ಬಹಳ ಕಾಲದಿಂದ ವಿದ್ವಾಂಸರು ಅದನ್ನು ಆಡ್ತಾನೆ ಇದ್ದಾರೆ ಅಲ್ವಾ. ಅಂದ್ರೆ ಒಟ್ಟು ಸೌಂದರ್ಯಕ್ಕೆ ಭಂಗಬಾರದು ಎಂಬ ದೃಷ್ಟಿಯಿಂದ ಅದನ್ನು ಆಡ್ತಾ ಇದ್ದಾರೆ. ಇದು ಅವರು ಒಬ್ರಿಗೋಸ್ಕರ ಯಾಕೆ ಅದನ್ನು ತಗೊಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಇಂಥದ್ದು ಈಗೆಲ್ಲ ಕೆಲವು ನಾನು ನೋಡ್ತಾ ಇದ್ದೇನೆ ಸ್ಪಂದನ ಟಿವಿ, ಇಂಥ ಬ್ರಾಹ್ಮಣ ಅಂತದ್ದೆಲ್ಲ ಭಾವನೆಗಳು ಜನರಲ್ಲಿ ಇರ್ತಿದ್ರೆ ನಾನು ಅದನ್ನು ಪ್ರಕಟಪಡಿಸ್ತಾನೇ ಇರ್ಲಿಲ್ಲ. ನಮಗೆ ಅದು ಯಾವುದು ಮುಖ್ಯ ಅಲ್ಲ. ನಮಗೊಂದು ಶುದ್ಧ ಕಲೆಯನ್ನು ಎಲ್ಲರೂ ಚೆನ್ನಾಗಿ ನೋಡ್ಬೇಕು ಎಂಬುದಷ್ಟೇ ಮುಖ್ಯ ಅಲ್ಲ. ಇದು ಎಲ್ಲರ ಅಭಿಪ್ರಾಯ, ಅದೇನೋ ದೊಡ್ಡ ಇದು ಅದು. ಇಲ್ಲಿ ಎಲ್ಲೋ ಅವರು ಬಹುಶಃ ಸತೀಶ್ ಶೆಟ್ಟರನ್ನೇ ಉಲ್ಲೇಖ ಮಾಡಿ ಬರೆದಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಅಂದ್ರೆ ರಕ್ತ ಬೀಜಾಸುರನ ಆ ಸಂದರ್ಭ ಮತ್ತು ಆ ಶೈಲಿ ನಾವು ಏನ್ ಮಾಡ್ಲಿಕ್ಕೂ ಇಲ್ಲ ಸರ್. ಮತ್ತೆ ಇದು ಸರ್ವತ್ರವಾದಂತಹ ಒಂದು ಅಭಿಪ್ರಾಯ ಹೆಚ್ಚಾಗಿ. ಮತ್ತೆ ನನ್ನ ಒಂದು ಸ್ಪಷ್ಟ ಅಭಿಪ್ರಾಯ ಹೇಳ್ತೇನೆ. ಹಲೋ, ಹೇಳಿ ಕೇಳ್ತಾ ಇದೆ. ಜನರ ಅಭಿರುಚಿ ಸ್ಪಷ್ಟವಾಗಿ ಎರಡು ದಾರಿಗಳಲ್ಲಿ ಹೋಗ್ತಾ ಇದೆ. ಒಂದು ಈ ಜನಪ್ರಿಯತೆಯ ದಾರಿಯಲ್ಲಿ, ಇನ್ನೊಂದು ಸಾಂಪ್ರದಾಯಿಕ ದಾರಿಯಲ್ಲಿ.
ಕೇವಲ ಜನಪ್ರಿಯತೆಯ ದೃಷ್ಟಿಯಿಂದ ಸಾಂಪ್ರದಾಯಿಕ ದಾರಿಯನ್ನು ಬಿಡುವುದು ಯುಕ್ತವೇ? ವಿಮರ್ಶೆ ಮಾಡಿ. ಯಾಕಂದ್ರೆ ನಾನು ಒಂದೊಬ್ಬ ಸಣ್ಣ ಅಣುವಿನಿಂದಲೂ ಸಣ್ಣ ಕಣ ನಾನು ಯಕ್ಷಗಾನ ಪ್ರಪಂಚದಲ್ಲಿ. ನನ್ನೊಬ್ಬನೇ ಅಭಿಪ್ರಾಯ ಸಿದ್ಧಾಂತ ಖಂಡಿತ ಅಲ್ಲ ಅಲ್ವಾ? ಎಷ್ಟೋ ಕಾಲದಿಂದ ಹಿಂದೆ ಯಕ್ಷಗಾನ ಬಂದಿದೆ, ಇನ್ನು ಮುಂದೆಯೂ ಹೋಗ್ಬೇಕು. ಆದ್ರೆ ಒಟ್ಟು ಯಕ್ಷಗಾನ ಹೇಗಿರಬೇಕು ಎಂಬುದರ ಒಂದು ಯೋಚನೆ ಮಾಡಬೇಕಾದ್ದು. ಆಸರಣರ ಮಾತುಗಳನ್ನೆಲ್ಲ ಕೇಳುವಾಗ ಅವರಲ್ಲಿ ಕಲೆಯ ಕುರಿತು ಕಾಳಜಿ ಇತ್ತು, ಕಲಾವಿದರ ಕುರಿತು ಕಾಳಜಿ ಇತ್ತು, ಗೌರವ ಇತ್ತು. ಆದ್ದರಿಂದ ಒಬ್ಬ ಪತ್ರಿಕಾ ಸಂಪಾದಕನಾಗಿ ನಾನು ಈಗ ಬರೆದ ವಿಚಾರ ನೀವು ನೋಡಿದ್ದೀರಲ್ಲ, ಅದನ್ನು ಬರೆದದ್ದು ತಪ್ಪೋ ಸರಿಯೋ ನೀವು ಮೀಡಿಯಾದವರು ಹೇಳಿ. ಇದರ ವಿಮರ್ಶೆ ನಡೀಲಿ ಬೇಕಿದ್ರೆ. ಇನ್ನೊಬ್ಬ ಯಾರೋ ಹೇಳ್ತಾನೆ ಅದು ಅಲ್ಲ, ನಾನು ಅದಕ್ಕೋಸ್ಕರವೇ ಆಟಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು ನಾನು ಪ್ರಕಟಪಡಿಸ್ತೇನಲ್ಲ ಅದನ್ನು. ಹೌದು. ಈಗ ನೀವು ಹೇಳುವಂತದ್ದು ಒಟ್ಟು ಒಂದು ಯಕ್ಷಗಾನ ಕಲೆಗೆ ಸಂಬಂಧಪಟ್ಟ ಹಾಗೆ ಅರ್ಥಗಾರಿಕೆ, ಮಾತುಗಾರಿಕೆ, ನೃತ್ಯಗಳು ಅಥವಾ ಭಾಗವತಿಕೆಯ ಶೈಲಿಗಳು, ಅದರ ಶ್ರಾವ್ಯತೆಗಳು ಮತ್ತು ಆಧುನಿಕತೆ ಹೋಗ್ತಾ ಇದೆ ಮತ್ತು ಪರಂಪರೆ ಶೈಲಿ ಇದೆ, ಈ ಬಗೆಗಿನ ಚರ್ಚೆಗಳ ಭಾಗವಾಗಿ ಅಷ್ಟೇ ನೀವು ಪ್ರಕಟ ಮಾಡಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ. ಅಷ್ಟೇ ಹೊರತು ಇನ್ನೇನು ಅದರಲ್ಲಿ ಇಲ್ಲ. ಹಾಗೆ ಅಂತೇಳಿ ಯಕ್ಷಗಾನದ ಪ್ರೇಕ್ಷಕರ ಒಂದು ಅಭಿರುಚಿಯೇ ಬೇರೆ. ಈಗ ನಾನು ಸುಂದರರಾಯರ ಕ್ಷಮೆ ಯಾಚಿಸಿ ಹೇಳ್ತಾ ಇದ್ದೇನೆ ನಿಮ್ಮ ಹತ್ರ. ಈಗ ನೋಡಿ, ಒಂದು ಸುಧನ್ವನಂತಹ ಪಾತ್ರಕ್ಕೆ ಕುಣಿತ ಬೇಕು, ಅಭಿನಯ ಬೇಕು, ಎಲ್ಲವೂ ಬೇಕು ಅಲ್ವಾ? ಸುಂದರರಾಯರ ವೇಷ ನೀವು ನೋಡಿದ್ದೀರಿ. ಅವರು ಹೇಗೆ ಅದನ್ನು ಸ್ಥಾಪನೆ ಮಾಡಿಬಿಟ್ರು ನೋಡಿ. ಸುಧನ್ವ ಅಂದ್ರೆ ಸುಂದರರಾಯರದ್ದು ಅಂತ ಮಾಡಿ ಹಾಕಿದ್ದಾರೆ ಅಲ್ವಾ? ಇಂತಹ ಪ್ರತಿಭೆಗಳನ್ನು ಯಕ್ಷಗಾನ ಸ್ವೀಕಾರ ಮಾಡುತ್ತದೆ. ಯಾವ ಪ್ರತಿಭೆಯನ್ನೂ ಯಕ್ಷಗಾನ ತಿರಸ್ಕಾರ ಮಾಡುವುದಿಲ್ಲ, ಎಲ್ಲವನ್ನೂ ಸ್ವೀಕಾರ ಮಾಡ್ತಾ ಇರ್ತದೆ. ಆದ್ರೆ ನಮ್ಮಲ್ಲೀಗ ವಿಚಾರ ಇರುವುದು ಔಚಿತ್ಯ ಪ್ರಜ್ಞೆಯದ್ದು ಮಾತ್ರ. ನಾವೀಗ ಆ ಬರಹವನ್ನು ಪ್ರಕಟಪಡಿಸಿದ ಉದ್ದೇಶ ಔಚಿತ್ಯ ಪ್ರಜ್ಞೆ. ಮತ್ತೆ ಆಸರಣರು ಹೇಳಿದ ಕಾರಣ ಅದಕ್ಕೊಂದು ವಿಶೇಷ ಮೌಲ್ಯ ಇದೆ ಎಂಬ ದೃಷ್ಟಿಯಿಂದ ಅದನ್ನು ಪ್ರಕಟಪಡಿಸಿದ್ದೇನೆ ಅಷ್ಟೇ. ಯಾಕಂದ್ರೆ ಗಣ್ಯರ ಅಭಿಪ್ರಾಯ ನಮ್ಮ ಪತ್ರಿಕೆಗೆ ಬೇಕಲ್ವಾ? ವಿಚಾರ ವಿಮರ್ಶೆ ಧಾರಾಳ ನಡೆಯಲಿ ಅಲ್ವಾ? ಮತ್ತೆ ಪಟ್ಲರು ನನ್ನ ದೊಡ್ಡ ಸ್ನೇಹಿತರು. ಈಗ ನೀವು ನೋಡಿರ್ಬಹುದು, ದೇವರಶಿಲ್ಪಿ ವಿಶ್ವಕರ್ಮ, ಗೋಕರ್ಣ ಇತ್ಯಾದಿ ಎಲ್ಲ ಪ್ರಸಂಗಗಳು ಅವರು ನಮ್ಮ ಪದ್ಯ ಹೇಳಿದ್ದಾರೆ. ಮತ್ತೆ ನಾವು ಶ್ರೀಮಂತೂರ್ ನಾರಾಯಣ್ ಶೆಟ್ರ ಒಂದು ಈಗ ಕೊನೆಯದಾಗಿ ತಾರನಾಥ್ ಬಲ್ಲೇರೆ ಅವರ ರಾಜೀನಾಮೆ ಬಗ್ಗೆ ಏನು ಹೇಳ್ತೀರಿ? ಏನ್ ಅವರಿಗೆ ಒಂದು ಕಿವಿ ಮಾತು ಹೇಳ್ತೀರಿ ಅಂತ ನಿಮ್ಮ ಒಂದು ಇದೇನು, ಅವರಿಗೆ ಏನ್ ಅಭಿಪ್ರಾಯ ನೀವು ತಿಳಿಸ್ಲಿಕ್ಕೆ ಇದ್ ಮಾಡ್ತೀರಿ? ಅವರಿಗೆ ನನ್ನ ಸಲಹೆಯ ಸ್ನೇಹಿತರು, ನಾನು ಅವರ ಒಳ್ಳೆಯ ಅಭಿಮಾನಿ. ಅವರು ಒಂದು ಮಾತ್ರ ಹೇಳಬಲ್ಲೆ, ಒಬ್ಬ ಆತ್ಮೀಯನಾಗಿ ಅವರಿಗೆ ಒಂದು ಸಹೋದರಿಯ ಒಂದು ಪ್ರೀತಿಯಿಂದ, ಅಂದ್ರೆ ವಿಮರ್ಶೆಗಳನ್ನು ಪ್ರಾಂಜಲವಾಗಿ ನಾವು ಸ್ವೀಕರಿಸಬೇಕು ನಾವು ಕಲಾವಿದರು. ಒಂದು ಹೇಳ್ಬಹುದು ಅವರು, ನನ್ನ ಗಾನ ಹೀಗೆ, ನನ್ನನ್ನು ಜನ ಮೆಚ್ಚಿದ್ದಾರೆ, ಆದ ಕಾರಣ ನಾನು ಹೋಗುವುದು ಹೀಗೆ, ಅದಕ್ಕೆ ಮುನಿಸಿಕೊಳ್ಳಬೇಕಾದ ಅಗತ್ಯವೇ ಇಲ್ಲ. ಅವರು ಬೇಡ ಅಂತ ಹೇಳಿದ್ರೆ ಮೇಳದ ಮ್ಯಾನೇಜ್ಮೆಂಟ್ ಬಿಡ್ಲಿ, ಅವರು ಯಾಕೆ ಬಿಡ್ಬೇಕು ಪಾಪ? ಅವರು ಕಟೀಲ್ ಮೇಳಕ್ಕೆ ಕೀರ್ತಿ ತಂದಿದ್ದಾರೆ. ಮತ್ತೆ ಅವರು ಮಧ್ಯರಾತ್ರಿಯ ನಂತರ ಆಟ ನೋಡ್ಲಿಕ್ಕೆ ಬರುವ ಜನ ಇದ್ದಾರೆ, ಗೊತ್ತುಂಟ? ಅವರ ಬಗ್ಗೆ ಬಲ್ಲೆ. ನಾನು ಕೂಡ ಅವರ ಹಾಡು ಕೇಳಿ ತಲೆದೋಗಿದ್ದೇನೆ. ನಮ್ದದು ಪ್ರಶ್ನೆಯೇ ಅಲ್ಲ ಅಂತ. ನಮ್ದು ಒಟ್ಟೊಂದದ ಯಕ್ಷಗಾನದ ಔಚಿತ್ಯ ಪ್ರಜ್ಞೆಯ ವಿಮರ್ಶೆ ಅಷ್ಟೇ. ಆಯ್ತು, ಆಗ್ಲಿ. ತಾರನಾಥ್ ಬಲ್ಲೇರೆ, ಧನ್ಯವಾದಗಳು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕೆ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ ಬಲ್ಲೇರೆ. ಇದು ತಾರನಾಥ್ ಬಲ್ಲೆ ಅವರು, ಬಲ್ಲಿರನೇ ಪತ್ರಿಕೆಯ ಸಂಪಾದಕರು. ಅವರ ಪತ್ರಿಕೆಯಲ್ಲಿ ಈ ಒಂದು ಲೇಖನವನ್ನು ಲಕ್ಷ್ಮೀನಾರಾಯಣ ಅಸರಣ್ಣವರು ಮಾಡಿರುವಂಥದ್ದು. ಓಕೆ, ಈಗ ಸಾಹೇಬ್ರಕಟ್ಟೆ, ಕುಂದಾಪುರ ಸಾಹೇಬ್ರಕಟ್ಟೆಯಿಂದ ಚಂದ್ರ ಅವರಿದ್ದಾರೆ ನೇರ ಸಂಪರ್ಕದಲ್ಲಿ. ನಮಸ್ಕಾರ ಚಂದ್ರ ಅವರೇ, ತಮ್ಮ ಅಭಿಪ್ರಾಯ ತಿಳಿಸಿ ಸಂಕ್ಷಿಪ್ತವಾಗಿ. ಚಂದ್ರ ಅವರೇ ಮಾತಾಡಿ. ನಮಸ್ತೆ ಸರ್. ಮಾತಾಡಿ ಚಂದ್ರ ಅವರೇ. ಹಲೋ, ಮಾತಾಡಿ ಚಂದ್ರ ಅವರೇ, ಮಾತಾಡಿ. ಕೇಳ್ತಾ ಇದೆ, ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಂದ್ರ ಅವರೇ. ತಮ್ಮ ಮಾತು ನನಗೆ ಕೇಳ್ತಾ ಇದೆ. ಹಲೋ, ತಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ತೆ. ತಮ್ಮ ಅಭಿಪ್ರಾಯ ತಿಳಿಸಿ. ಹಲೋ. ಎಸ್, ಬಹುಶಃ ನೀವು ಟಿವಿ ನೋಡಿ ಮಾತಾಡ್ತಾ ಇದ್ದೀರಾ ಏನೋ. ನಿಮ್ಮ ಅಭಿಪ್ರಾಯ ತಿಳಿಸಬಹುದಾಗಿದೆ ಚಂದ್ರ ಅವರೇ. ಹಲೋ. ಎಸ್, ಓಕೆ, ನಾನು ಮತ್ತೊಮ್ಮೆ ಅವ್ರ ಜೊತೆ ನಾನು ಪ್ರಯತ್ನ ಮಾಡ್ತೇನೆ. ಈಗಾಗಲೇ ಪತ್ರಿಕೆಯ ಸಂಪಾದಕರು ಅವರ ಅಭಿಪ್ರಾಯವನ್ನು ಇಲ್ಲಿ ತಿಳಿಸಿದ್ದಾರೆ. ಇದು ಒಂದು ಸಹಜವಾದಂಥ ಚರ್ಚೆ ಆಗಲಿ ಯಕ್ಷಗಾನದ ಬಗೆಗಿನ ಒಂದು ಚರ್ಚೆಯ ಭಾಗವಾಗಿ ಬಂದಿದೆ. ವ್ಯಕ್ತಿಯನ್ನು ಆಧಾರವಾಗಿಟ್ಟುಕೊಂಡು ಇದು ಬರೆದಿರುವಂಥದ್ದು ಅಲ್ಲ. ಮತ್ತು ಇದನ್ನು ಖುದ್ದು ಲಕ್ಷ್ಮೀನಾರಾಯಣ ಅಸರಣ್ಣ ಅವರ ಜೊತೆ ಅವರೇ ನನಗೆ ಈ ಒಂದು ಲೇಖನವನ್ನು ಹೀಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಆ ಲೇಖನವನ್ನು ನಾನು ಅವ್ರ ಹತ್ರ ಕೇಳಿಯೇ ನಾನು ಈ ಲೇಖನವನ್ನು ಹಾಕಿದ್ದೇನೆ ಅಂತ ಅನ್ನುವಂಥದ್ದು ಇದರ ಏನು ಪತ್ರಿಕೆ ಇದೆ, ಬಲ್ಲಿರನೇ ಪತ್ರಿಕೆ ಇದೆ, ಅದು ಮಾಸಪತ್ರಿಕೆ, ಅದರ ಸಂಪಾದಕರ ಅಭಿಪ್ರಾಯ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇನೆ. ವಿರಾಮ ನಂತರ ಮತ್ತೆ ಈ ಒಂದು ಕಾರ್ಯಕ್ರಮ ಮುಂದುವರೆಯುತ್ತದೆ ಸಂಡೇ ಲಂಚ್ ಅವರಲ್ಲಿ.